ಶಿರಾಡಿ ಘಾಟ್, ಚಾರ್ಮಡಿ ಘಾಟ್, ಶ್ರೀಶೈಲ್ ಘಾಟ್, ಈ ಘಾಟುಗಳ ಹೆಸರು ಕೇಳಿದರೆ ಕೆಲವರಿಗೆ ನಡುಕ ಹುಟ್ಟುತ್ತದೆ, ಇನ್ನು ಕೆಲವರಿಗೆ ರೋಮಾಂಚನ ಆಗುತ್ತದೆ. ಆದ್ರೆ ಇವೆಲ್ಲಕ್ಕಿಂತ ಇನ್ನೊಂದು ಭಯಾನಕ ಹಾಗೂ ಭಯಂಕರ ಘಾಟ್ ಸೆಕ್ಷನ್ ನಮ್ಮ ದಕ್ಷಿಣ ಭಾರತದಲ್ಲೇ ಇದೆ. ಇಲ್ಲಿಂದ ಗಾಡಿಗಳು ಪಾಸ್ ಆಗಬೇಕೆಂದ್ರೆ ಹೃದಯದ ಬಡಿತ ಅಕ್ಕಪಕ್ಕದವರೆಗೂ ಕೇಳುತ್ತದೆ. ಅಂದ್ರೆ ಆ ದಾರಿ ಹೇಗಿರಬೇಕು ನೀವೇ ಯೋಚಿಸಿ. ಆದ್ರೆ ಈ ಭಯಾನಕ ರಸ್ತೆಯನ್ನ ಒಬ್ಬ ದೇವತೆ ಕಾಯುತ್ತಾಳೆ ಎಂದ್ರೆ ನೀವು ನಂಬಲೇಬೇಕು. ಹಾಗಾದ್ರೆ ಆ ಭಯಾನಕ ರಸ್ತೆ ಯಾವುದು, ಆ ನಿಗೂಢ ದಾರಿ ಯಾವುದು, ಇಲ್ಲಿ ಯಾವ ರೀತಿ ಹೋಗಬೇಕು, ಈ ಎಲ್ಲ ಮಾಹಿತಿಯನ್ನ ತಿಳಿಯಬೇಕೆಂದ್ರೆ ಈ ವಿಡಿಯೋನ ನೀವು ಕೊನೆಯವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ದಕ್ಷಿಣ ಭಾರತದ ಮಧ್ಯ ತಮಿಳುನಾಡಿನ ಪೂರ್ವ ಕರಾವಳಿಯಲ್ಲಿರುವ ನಾಮಕ್ಕಲ್ ಜಿಲ್ಲೆಯಲ್ಲಿ ಕೊಲ್ಲಿಮಲೈ ಎಂಬ ಸಣ್ಣ ಪರ್ವತ ಹೊಂದಿದೆ. ಇದರ ಮೇಲೆ ತಲುಪಲು ನಿರ್ಮಿಸಲಾಗಿರುವ 46.7 ಕಿಲೋಮೀಟರ್ ಉದ್ದದ ರಸ್ತೆಯನ್ನ ಅತ್ಯಂತ ಅಪಾಯಕಾರಿ ರಸ್ತೆ ಎಂದು ಪರಿಗಣಿಸಲಾಗಿದೆ. ರಸ್ತೆ MD 181 ಎಂದು ಗುರುತಿಸಲಾಗಿದೆ. ಈ ರಸ್ತೆಯಲ್ಲಿ 70 ನಿರಂತರ ಹೇರ್ಪಿನ್ ತಿರುವುಗಳಿವೆ. ನಿರಂತರವಾಗಿ ಅತಿ ಹೆಚ್ಚು ಹೇರ್ಪಿನ್ ತಿರುವುಗಳಿರುವ ಈ ರಸ್ತೆಯನ್ನು ಅಪಘಾತ ಸಂಭವಿಸುವುದಂತೆ ಪರ್ವತದ ಮೇಲಿರುವ 2 ಕಮಾನುಗಳನ್ನ ಅಥವಾ ಮೇಲಿರುವ ಎಟ್ಟುಕೈ ಅಮ್ಮ ಅಥವಾ ಕೊಲ್ಲಿಪ ಎಂದು ಸಹ ಕರೆಯಲಾಗುವ ದೇವತೆ ರಕ್ಷಣೆ ಮಾಡುತ್ತಿದ್ದಾಳೆ ಎನ್ನುವ ನಂಬಿಕೆ ಇದೆ. ಈ ದೇವತೆಯ ಹೆಸರಿನಿಂದಲೇ ಇದನ್ನ ಕೊಲ್ಲಿಮಲೆ ಎಂದು ಕರೆಯಲಾಗುತ್ತದೆ. ಇದನ್ನ ಮೌಂಟೇನ್ ಆಫ್ ಡೆತ್ ಎಂದು ಕೂಡ ಹೇಳಲಾಗುತ್ತಿದೆ. ಕಾಳಪ್ಪ ನಾಯಕನಟ್ಟಿಯಿಂದ ಪ್ರಾರಂಭವಾಗುವ ಈ ರಸ್ತೆ ನಿರಂತರವಾಗಿ 70 ಹೇರ್ಪಿನ್ ತಿರುಗಳನ್ನು ಕ್ರಮಿಸಿ ಕೊಲ್ಲಿಮಲೈ ಅಥವಾ ಸಾವಿನ ಪರ್ವತದ ತುದಿ ತಲುಪುತ್ತದೆ. ಎಡಬಿಡದೆ ಇರುವ ಇಷ್ಟು ಹೇರ್ಪಿನ್ ತಿರುವುಗಳಲ್ಲಿ ಪ್ರಯಾಣಿಸುವುದೇ ಒಂದು ರೋಚಕ ಆಹ್ಲಾದಕ ಅನುಭವ. ಮೊದಲ 25 ಹೇರ್ಪಿನ್ ತಿರುವುಗಳಂತೂ ರಸ್ತೆ ಉತ್ತಮವಾಗಿದೆ. ನಂತರ ಸ್ವಲ್ಪ ಮಟ್ಟಿಗೆ ರಸ್ತೆ ಕೆಟ್ಟದಾಗಿದ್ದು ರಸ್ತೆಯುದ್ದಕ್ಕೂ ಗುಂಡಿಗಳು ಹಾಗೂ ತೇಪೆ ಹಾಕಿದ ಗುಂಡಿಗಳು ಎದುರಿಸುತ್ತೇವೆ. ಕೆಲವು ಹೇರ್ಪಿನ್ ತಿರುವುಗಳು ತುಂಬಾ ಕಿರಿಯದಾಗಿದ್ದು ಎದುರು ಬದರು ವಾಹನಗಳು ಬಂದರೆ ತಿರುಗಿಸಲು ಬಹಳ ಫಜಿತಿ ಅನುಭವಿಸಬೇಕಾಗುತ್ತದೆ. ಈ ರಸ್ತೆಯಲ್ಲಿ ಪ್ರಯಾಣಿಸುವ ಎಲ್ಲರನ್ನೂ ಪ್ರಕೃತಿ ಸೌಂದರ್ಯ ಬಲವಾಗಿ ಆಕರ್ಷಿಸುತ್ತದೆ. ಭಾರತ ಉಪಖಂಡದಲ್ಲಿ ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳಲ್ಲಿ ನೆನಪಿಸುವ ಘಾಟ್ ರಸ್ತೆಗಳೆಂದರೆ ಇದು ಅತ್ಯಂತ ಭಯಾನಕ ಎಂದು ನಂಬಲಾಗಿದೆ. ಪರ್ವತಗಳಲ್ಲಿ ನಿರ್ಮಿಸಲಾಗಿರುವ ರಸ್ತೆಗಳನ್ನು ಗಮನಿಸಿದರೆ ಅವುಗಳ ಇಂಜಿನಿಯರಿಂಗ್ ಕೌಶಲ್ಯ ಹಾಗೂ ಸಾಹಸಗಳ ಯಶೋಧಗಾಥೆಯನ್ನ ಕನ್ನಡಿ ಹಿಡಿದಂತಿದೆ. ಉಪಖಂಡದ ಗಿರಿಧಾಮಗಳಿಗೆ ಸಂಪರ್ಕ ಕಲ್ಪಿಸುವ ಬಹುತೇಕ ಘಾಟ್ ರಸ್ತೆಗಳು ಬ್ರಿಟಿಷ್ ಕಾಲದಲ್ಲಿ ನಿರ್ಮಾಣವಾಗಿದ್ದವು. ಕೊಲ್ಲಿ ಹಿಲ್ಸ್ ರಸ್ತೆ ಕೂಡ ಅದರಲ್ಲಿ ಒಂದು. ಸಮುದ್ರ ಮಟ್ಟಕ್ಕಿಂತ 240 ಮೀಟರ್ ಎತ್ತರ ಇರುವ ಈ ಬೆಟ್ಟ ಕರಾವಳಿಯಿಂದ ಆರಂಭವಾಗಿ ಈ 70 ಹೇರ್ಪಿನ್ ತಿರುವುಗಳ ರಸ್ತೆ 20.4 ಕಿಲೋಮೀಟರ್ ಉದ್ದವಿದ್ದು 1198 ಮೀಟರ್ ಎತ್ತರದ ಸೋಲ್ ಕಾಡ್ನಲ್ಲಿ ಕೊನೆಗೊಳ್ಳುತ್ತದೆ. ಈ ರಸ್ತೆಯಲ್ಲಿ ಪ್ರಯಾಣ ಅತಿ ಹೆಚ್ಚು ರೋಮಾಂಚಕಾರಿಯಾಗಿದ್ದು ಪ್ರತಿ ತಿರುವಿಗೂ ಸಂಖ್ಯೆಯನ್ನ ನೀಡುವುದರ ಜೊತೆಗೆ ಎದುರು ಕಾಣುವ ಕಲ್ಲು ಬಂಡೆಯ ಮೇಲೆ ನೀಲಿ ಮತ್ತು ಹಳದಿ ಬಣ್ಣದಲ್ಲಿ ಚಿತ್ರಗಳನ್ನ ಬಿಡಿಸಲಾಗಿದೆ. ಅಂದ್ರೆ ಜಾಗೃತಿಯನ್ನ ಮೂಡಿಸಲಾಗಿದೆ. ಯಾವುದೇ ಸಮಯದಲ್ಲಿ ಸ್ವಲ್ಪ ಆಚೆ ಈಚೆ ಆದ್ರೆ ನೀವು ಪಾತಾಳ ತಲುಪುವುದು ಗ್ಯಾರಂಟಿ. ಆದ್ದರಿಂದ ಈ ಸ್ಥಳಕ್ಕೆ ಬರುವ ಮುನ್ನ ಎಷ್ಟು ಹೇರ್ಪಿನ್ ತಿರುವುಗಳನ್ನು ಮುಗಿಸಿದ್ದೇವೆ, ಇನ್ನೆಷ್ಟು ಬಾಕಿ ಇದೆ ಎಂಬುದನ್ನ ಎಣಿಕೆ ಮಾಡಲು ಇಲ್ಲಿ ಪ್ರತಿಯೊಂದು ತಿರುವು ಆದ ನಂತರ ಬರೆಯಲಾಗಿದೆ. ಮೇಲೆ ಏರುತ್ತಿದ್ದಂತೆ ಮೋಡಗಳ ಮೇಲೆ ಮೆರೆಯುವ ದೃಶ್ಯಾವಳಿಗಳು ಪ್ರತಿಯೊಬ್ಬ ಪ್ರಯಾಣಿಕರಲ್ಲಿ ಪುಳಕಗೊಳಿಸುತ್ತದೆ. ಈ ಸ್ಥಳ ಜನಸಂದಣಿಯಿಂದ ದೂರವಿರುವ ಕಾರಣ ವಾತಾವರಣ ಶುದ್ಧ ಹಾಗೂ ತಾಜಾದಿಂದ ಕೂಡಿರುತ್ತದೆ. ನಿಜ ಹೇಳಬೇಕೆಂದ್ರೆ ಸಾಹಸಮಯ ವಾಹನ ಚಾಲಕರಿಗೆ ಇದು ಅತ್ಯಂತ ಖುಷಿ ಕೊಡುವ ಒಂದು ಪ್ರಯಾಣವಾಗಿರುತ್ತದೆ. ಒಂದಾದ ನಂತರ ಮತ್ತೊಂದು, ಅದಾದ ನಂತರ ಮಗದೊಂದು ತಿರುವುಗಳು, ಎಲ್ಲಾ ಹೇರ್ಪಿನ್ ತಿರುವುಗಳು ಚಾಲನೆಯ ರೊತ್ತಿಗೆ ಸವಾಲನ್ನು ಒಡ್ಡಿದಂತೆ ಕಾಣುತ್ತದೆ. ಅತಿ ಪ್ರಶಾಂತವಾದ ವಾತಾವರಣ ಇರುವ ಕಾರಣ ಧ್ಯಾನಸ್ಥರು ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಾರೆ. ಇಲ್ಲಿ ಅರಳೇಶ್ವರ ದೇವಾಲಯವೂ ಇದೆ. ಇಲ್ಲಿಯೇ ನಿಮಗೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಮಳೆಗಾಲದಲ್ಲಿ ಹೋದರೆ ಜಲಪಾತಗಳನ್ನು ನೀವು ಕಾಣಬಹುದು. ನೋಡಿದಿರಾ ಸ್ನೇಹಿತರೆ ಯಾವ ರೀತಿ ಈ ಡೆತ್ ವ್ಯಾಲಿ ಇದೆ ಎಂದು. ಸ್ನೇಹಿತರೆ, ನಿಮಗೇನಾದ್ರೂ ಅವಕಾಶ ಸಿಕ್ಕರೆ ನಿಜಕ್ಕೂ ನೀವು ಸಾಹಸ ಪ್ರಿಯರಾಗಿದ್ದರೆ ಈ ಒಂದು ಬೆಟ್ಟಕ್ಕೆ ಪ್ರಯಾಣ ಬೆಳೆಸಿ ಆ ಒಂದು ರೋಮಾಂಚನವನ್ನ ನೀವು ಗಳಿಸಬಹುದು. ಇಂತಹದೇ ಅಚ್ಚರಿಯ ಹಾಗೂ ರೋಚಕ ಜಾಗಗಳ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.